ನಾಮೀಡ್ಯೆ ಲೋಕನಾಂ ವರದಾ ಭವ. ಅಜ್ಞಾನವೆಂಬ ಕತ್ತಲೆಯಿಂದ ಜ್ಞಾನದ ಬೆಳಕಿನೆಡೆಗೆ ಕೊಂಡೊಯ್ಯುವ ಏಕೈಕ ಶಕ್ತಿ ಎಂದರೆ ವಿದ್ಯೆ. ಮನುಷ್ಯನ ಆಂತರ್ಯದಲ್ಲಿ ಸುಪ್ತವಾಗಿರುವ ದೈವಿ ಶಕ್ತಿಯನ್ನು ಜಾಗೃತಗೊಳಿಸುವ ವಿದ್ಯೆಯ ಅಧಿದೇವತೆ ಶಾರದೆ ಸರಸ್ವತಿ. ಕರೆಗಳಲ್ಲಿ ಪುಸ್ತಕವನ್ನು ಹಿಡಿದಿರುವ ತಾಯಿ ಮನುಷ್ಯನ ಅಜ್ಞಾನವನ್ನು ತೊಲಗಿಸುವ ಶಕ್ತಿ ಪುಸ್ತಕದ ಅಂತರಾಳದಲ್ಲಿ ಇದೆ ಎಂಬುದನ್ನು ತೋರಿಸಿಕೊಟ್ಟಿದ್ದಾಳೆ. ಸಾಂಸ್ಕೃತಿಕ ಕಾರ್ಯಕ್ರಮಗಳ ಮೂಲಕ ಅನುದಾನಿತ ಮೊಗವೀರ ಹಿರಿಯ ಪ್ರಾಥಮಿಕ ಶಾಲಾ ವಿದ್ಯಾರ್ಥಿಗಳು ಹಾಗೂ ಹಳೆ ವಿದ್ಯಾರ್ಥಿಗಳು ವೀಣಾ ಪಾಣಿಗೆ ನಮನಗಳನ್ನು ಸಲ್ಲಿಸುತ್ತಿದ್ದಾರೆ. ತಮ್ಮ ಸಾಂಸ್ಕೃತಿಕ ಕಾರ್ಯಕ್ರಮದಿಂದ ಆ ತಾಯಿಯು ಪ್ರಸನ್ನಳಾಗಿ ವಿದ್ಯಾಧಾರೆಯನ್ನು ಎರೆಯಲಿ, ಹಾಗೆ ತಮ್ಮ ಸಕಲ ಅಭೀಷ್ಟಗಳನ್ನು ನೆರವೇರಿಸಿಕೊಡಲಿ ಎಂದು ಆ ತಾಯಿಯಲ್ಲಿ ಬೇಡಿಕೊಳ್ಳುತ್ತಿದ್ದಾರೆ. 76ನೇ ಶ್ರೀ ಶಾರದಾ ಮಹೋತ್ಸವಕ್ಕೆ ಆಗಮಿಸಿರುವ ತಮ್ಮೆಲ್ಲರನ್ನು ಅನುದಾನಿತ ಮೊಗವೀರ ಹಿರಿಯ ಪ್ರಾಥಮಿಕ ಶಾಲಾ ಮುಖ್ಯೋಪಾಧ್ಯಾಯಿನಿ ಹಾಗೂ ಸಮಸ್ತ ಶಿಕ್ಷಕ ವೃಂದದ ಪರವಾಗಿ ಸ್ವಾಗತಿಸುತ್ತಿದ್ದೇನೆ. ಭಗವಂತನ ಅನುಗ್ರಹವಿಲ್ಲದಿದ್ದರೆ ಹುಲ್ಲು ಕಡ್ಡಿಯೂ ಅಲುಗಾಡದು. ಪ್ರಾರ್ಥನೆಯೊಂದಿಗೆ ನಮ್ಮ ಈ ಕಾರ್ಯಕ್ರಮವನ್ನು ಆರಂಭಿಸುತ್ತಿದ್ದೇವೆ. ಒಂದು ಚೇರ್ ಒಂಚೂರು ಹಂಚು ಮಾಡು, ಅಂಚೆ ಹಂಚಿಕೊಳ್ಳಿ. ರೈಟ್ ಇದೆ ಶಾರದೆ ದಯಪಾಲಿಸು ಈ ಬಾಳನು ಬೆಳಗಾಗಿಸು. ಹೇ ಶಾರದೆ ದಯಪಾಲಿಸು ಈ ಬಾಳನು ಬೆಳಗಾಗಿಸು. ನಾಳೆಗಳ ದಾರಿಯಲ್ಲಿ ನಂಬಿಕೆಯ ನೆಲೆಯಾಗಿರಿಸು, ಮುನ್ನಡೆಸು ಕೈ ಹಿಡಿದು ನಾವಾಡೋ ಪದ ಪದದಲ್ಲೂ ಸಂಚರಿಸು. ಹೂವಲ್ಲಿ ಜೇನು ಗುಡಿ ಕಟ್ಟದೇನು, ನೀರಲ್ಲಿ ಮೀನು ಅಡಿ ಮುಟ್ಟದೇನು, ಆ ದೈವದ ನೇನೆ ಎಲ್ಲಾನು. ಹೇ ಶಾರದೆ ದಯಪಾಲಿಸು ಈ ಬಾಳನು ಬೆಳಗಾಗಿಸು. ಹೇ ಶಾರದೆ ನಾಟ್ಯ ಅನ್ನೋದು ನಾದಾಂತರಂಗ ತಾನೆ, ನಾದ ಅನ್ನೋದು ಭಾವಾಂತರಂಗನೇ, ಶಿಲೆಯಿಂದ ತಾನೇ ಕಲೆಗೆ
ಕಾವ್ಯಾದಿ ನೀ ಮರ ಶ್ರೀಗಂಧದ ಮರ ನೀ ಕುಡಿಯುವ ನೀ ಕಾವೇರಿ Which language is this? This is Kannada from Karnataka. Today is Kannada's day. Yeah, can I join with you? Enjoy! ಇದು ಕನ್ನಡದ ತೇರು ನಂಬಿ ಬಂದು ಕೂರು ಇದು ಕನ್ನಡಿಗನ ತೇರು ನಮ್ಮದು ಬೆವರಿನ ಬಂಡಿ ಎಂದು ನಿಲ್ಲುವುದಿಲ್ಲ ನಿಮಗೆ
ಪುಡಿಟ್ಟು ಕುಣಿತ ಬರಿಟ್ಟು ಉದೆತ ಪುಡಿಟ್ಟು ಕುಣಿತ ಬರಿಟ್ಟು ತುಳುವ ಜನಕುಲು ಪಚ್ಚ ಪಚ್ಚ ಕಂಡೊಲಿಡು ಕಚ್ಚ ಕಟ್ಟದಿರು ಪಚ್ಚ ಪಚ್ಚ ಕಂಡೊಲಿಡು ಕಚ್ಚ ಕಟ್ಟದಿರು ಉದೆತ ಪುಡಿಟ್ಟು ಕುಣಿತ ಬರಿಟ್ಟು ತುಳುವ ಜನಕುಲು ಪಚ್ಚ ಪಚ್ಚ ಕಂಡೊಲಿಡು ಕಚ್ಚ ಕಟ್ಟದಿರು ಪಚ್ಚ ಪಚ್ಚ ಕಂಡೊಲಿಡು ಕಚ್ಚ ಕಟ್ಟದಿರು ಸೇಸಪ್ಪನಾಗ ಮೆಡಲ್ ತಿಕ್ಕಂಡ ಖುಷಿ ಏತಾವೋ ನಡನಾನ ಡನ ನಡನಾನ ಏ ಡನ ನಡನಾನ ಡನ ನಡನಾನ ಸೂಪರ್ ಬೋಗು ಬೋಂಟೆ ದೇರ್ದ ಬೆಡಿ ಬುಡ್ನ ವಾಸನ್ನಾಗ ಮುರುಗ ಪೂರ್ಣಗೇತ ಖುಷಿಯಾವೋ ನಡನಾನ ಡನ ನಡನಾನ ಕಂಡೋಡು ಬೂಳೆ ಎಡ್ಡೆ ಬನ್ನಾಗ ಸುಡೆಕ ಸಂಕ ಕಟ್ಟನಾಗ ಜವನಿಯರು ಲೈನ್ ಬಣ್ಣಗ ಗಾಳೋಗು ಮೀನು ಚಿಕ್ಕನಗ ಒಂದು ಗಿಡಿಯಾಗ ಬಾಲ ಕಟ್ಟಿ ತಿಮ್ಮಪ್ಪನಗ ಕೋರಿದ ಕಟ್ಟಡು ಎದುರು ಬುಡ್ನಗ ಗೆಂದಂಡೆಂಜಾವೋ ನಡನಾನ ಡನ್ನ ನಡನಾನ ನಡನಾನ ಡನ್ನ ನಡನಾನ ಜುತದ ಕೋಲೋಡು ಸಂದೀಪನೊಂದು ಅಣಿ ಕಟ್ಟಿದು ಹಣ್ಣು ಗಗ್ಗರ ದಿನಗ ಕೂಪಿನ ಕ್ಲೇಗೆ ಚಾಂಡೋ ನಡನಾನ
ಡನ್ನ
मन्निनाद वड्ड मरवयुंच तारि चंड तांडवं तनोतु नः शिव हर हर शिव शंकर नीलकंठ गंगाधर आए शरणम ते हारे ज्ञान ऐसा विशाल बैठे हो मृगनयन छाए माथे चंद्र विराजे
सृष्टि होती हाँ तेरे ही आने से मोरया मोरया के अंधेरे कोने में जो दानव छुपा है मोरया, उस पे ही जय हो तो दिग्विजय हो तेरी तरह मोरया।
ಕಿರುಕಾಣಿಕೆ ಕೇಳಿಕೊಳ್ತೇವೆ. ನಮ್ಮ ಶಾರದಾ ನಿಕೇತನದ ಗೌರವಾಧ್ಯಕ್ಷರಾದ ಶ್ರೀಕರ್ ಕಿಣಿ ಅವರು ಸ್ಟೇಜಿಗೆ ಬರಬೇಕು. ಎಲ್ಲಿ ಕೊಡಲಿಕ್ಕೆ ಆಗಲಿ, ಆ ಶಾರದಾ ಮಾತೆ ಅನುಗ್ರಹಿಸಿ ಕೊಡಲಿ. ಆ ಮಗುವಿರ ನಾನು ಸಹ ಮಗುವಿರ ಶಾಲೆ ಹಳೆ ವಿದ್ಯಾರ್ಥಿನಿ. ಇನ್ನು ಮುಂದಕ್ಕೆ ಸಹ ಒಳ್ಳೆ ಆ ದೇವರು ಅವರಿಗೆ ಶಕ್ತಿಯನ್ನು ಕೊಡಲಿ. ಒಳ್ಳೆ ಮಕ್ಕಳಿಗೆ ಒಳ್ಳೆಯ ವಿದ್ಯಾಭ್ಯಾಸ, ಜ್ಞಾನ ಹಾಗೂ ಅವರ ಭವಿಷ್ಯ ಜೀವನ ಉತ್ತರೋತ್ತರ ಅಭಿವೃದ್ಧಿ ಆಗಲಿ ಅಂತ ದೇವರಲ್ಲಿ ಪ್ರಾರ್ಥಿಸ್ತಾ ಅವರಿಗೆ ಆಶೀರ್ವಾದವನ್ನು ಮಾಡ್ತೇನೆ. बप्पा विघ्न हरता सहस्र भक्त जन का तू एक करता धरता द्वेष मुक्त मन वो तू जिसमें वास करता